ಟೇಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್, ಪಡುಮನಿ ಕುಕಿಂಗ್ ಚಾನಲ್ಗೆ ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೇವೆ. ಅದೇನಂದರೆ ಚಿಕನ್ ಗೀರ್ ರೋಸ್ಟ್. ಚಿಕನ್ ಎಲ್ಲ ಕಟ್ ಮಾಡ್ತಾ ಇದ್ದೇವೆ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು. ಇದು ಸ್ಕಿನ್ಲೆಸ್ ಚಿಕನ್ ಗೀರ್ ರೋಸ್ಟ್. 1.5 kg ಚಿಕನನ್ನು ತಗೊಂಡಿದ್ದೇವೆ ನೋಡಿ, ರೆಡಿಯಾಗಿದೆ 1.5 kg ಚಿಕನ್. ಈಗ 1.5 kg ಚಿಕನಿಗೆ ಬೇಕಾಗುವ ಸಾಮಗ್ರಿಗಳನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಒಂದು 4 ಈರುಳ್ಳಿ, ಒಂದು ಲೆಮನ್, ಅದೇ ರೀತಿ ಗೀರ್ ರೋಸ್ಟ್ ಮಸಾಲ, ಟೊಮಟೆ, ಅದೇ ರೀತಿ ಕೆಲವೊಂದು ಸಾಮಗ್ರಿ ಉಂಟು, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಅದನ್ನೆಲ್ಲ ಒಂದೊಂದೇ ಆಗಿ ಹೇಳ್ತೇನೆ ನಾನೀಗ, ಬನ್ನಿ ಫ್ರೆಂಡ್ಸ್. ಈಗ ಒಂದು ಬಾಣಲೆಗೆ 2 ಸ್ಪೂನು ತುಪ್ಪ ಹಾಕ್ಕೊಂಡು ಈರುಳ್ಳಿಯನ್ನು ಫ್ರೈ ಮಾಡಿಕೊಳ್ಬೋದು. ಈರುಳ್ಳಿ ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು, ಒಂದು 10 ನಿಮಿಷಗಳ ಕಾಲ. ಅದು ಕೆಂಪು ಬಣ್ಣ ಬರುವವರೆಗೆ ಫ್ರೈ ಮಾಡ್ಕೊಳ್ಬೇಕು ನೀವು. ಈಗ ಫ್ರೈ ಆಯಿತು ಈರುಳ್ಳಿ ನೋಡಿ, ಕೆಂಪು ಬಣ್ಣಕ್ಕೆ ಬಂತು. ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ತೆಗೆದಿಡುವ. ಈಗ ಅದೇ ಬಾಣಲೆಗೆ 1 ಸ್ಪೂನು ತುಪ್ಪ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ, ಅದರೊಟ್ಟಿಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆಗೆ ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಡುವ. ಇದು ಕೊನೆಗೆ ಬೇಕಾಗ್ತದೆ ಚಿಕನ್ ಫ್ರೈ ಬೇಯಿದ ನಂತರ. ಈಗ ಒಂದು ಬಾಣಲೆಗೆ ಕಟ್ ಮಾಡಿರುವ ಚಿಕನನ್ನು ಹಾಕ್ಕೊಂಡು ಅದರೊಟ್ಟಿಗೆ ಈ ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡಿ ಹಾಕುವ. ಈಗ 2 ಟೊಮೆಟೊಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇವೆ. ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೇವೆ. ಅದೇ ರೀತಿ 2 ಸ್ಪೂನು ಪೆಪ್ಪರ್ ಹಾಕ್ಕೊಂಡಿದ್ದೇವೆ. ಅದೇ ರೀತಿ 2 ಸ್ಪೂನು ಕೊತ್ತಂಬರಿ ಹಾಕ್ಕೊಂಡಿದ್ದೇವೆ. ಅದೇ ರೀತಿ ಚಕ್ಕೆ ಲವಂಗ ಹಾಕಿದ್ದೇವೆ. ಅದೇ ರೀತಿ ಗರಂ ಮಸಾಲವನ್ನು 1.5 ಸ್ಪೂನ್ ಹಾಕ್ಕೊಂಡಿದ್ದೇವೆ. ಅದೇ ರೀತಿ ಸ್ವಲ್ಪ ಮೆಂತೆ, ಸ್ವಲ್ಪ ಅರ್ಧ ಸ್ಪೂನು ಅರಸಿನ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನು. ವಿನಿಗರ್ ಬೇಕಾದರೆ ಹಾಕೊಳ್ಳಿ, ನಾವೊಂದು 1.5 ಸ್ಪೂನ್ ಹಾಕ್ಕೊಂಡಿದ್ದೇವೆ. ಅರ್ಧ ಲಿಂಬು, ಮತ್ತೆ ಚಿಕನ್ ಗೀರ್ ರೋಸ್ಟ್ ಮಸಾಲ ಹಾಕೊಡುವ. ಒಂದು 2 ಸ್ಪೂನ್ ಹಾಕೊಂಡಿದ್ದೇನೆ. ನಿಮಗೆ ಸ್ಪೈಸಿ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡುವ. ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷಗಳ ಕಾಲ ಹಾಗೆ ಇಡಬೇಕು. ನೋಡಿ, ಅದರೊಟ್ಟಿಗೆ ಈರುಳ್ಳಿ ಫ್ರೈ ಮಾಡಿದ್ದು ಹಾಕೊಡುವ, ಅದನ್ನು ಸಹ ಮಿಕ್ಸ್ ಮಾಡಿಕೊಡುವ. ನೋಡಿ, ಈಗ ಮಿಕ್ಸ್ ಮಾಡಿ ಆಯಿತು. ಒಂದು 5 ನಿಮಿಷ ಹಾಗೆ ಇಡುವ. ಈಗ ಸ್ಟವ್ ಆನ್ ಮಾಡಿ ಮತ್ತೊಂದು ಬಾಣಲೆಗೆ ಒಂದು 4 ಸ್ಪೂನು ತುಪ್ಪ ಹಾಕ್ಕೊಡುವ. ಈಗ ಅದೇ ಚಿಕನನ್ನು ಬೇಯಿಸ್ಬೇಕು. ಈಗ ಇದಕ್ಕೆ ನೀರು ಮಿಕ್ಸ್ ಮಾಡಲಿಕ್ಕಿಲ್ಲ ನೋಡಿ. ಈಗ ತುಪ್ಪದೊಟ್ಟಿಗೆ ಚಿಕನ್ ಗೀರ್ ರೋಸ್ಟನ್ನು ಹಾಕ್ಕೊಡುವ. ನೋಡಿ ಫ್ರೆಂಡ್ಸ್, ಈಗ ಬೇಯಬೇಕು. ಇದು ಎಲ್ಲ ಹಾಕಬೇಕು.
ಅದೇ ರೀತಿ ನಮ್ಮ ಚಾನಲನ್ನು ಲೈಕ್ ಸಬ್ಸ್ಕ್ರೈಬರ್ ಮಾಡಲಿಕ್ಕೆ ಮರಿಬೇಡಿ. ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪವನ್ನು ಕಂಪ್ಲೀಟಾಗಿ ಹೀರ್ಕೊಳ್ಬೇಕು. ಈ ಗೀ ರೋಸ್ಟ್ಗೆ ಕೆಲವರು ಗೇರು ಬೀಜ ದ್ರಾಕ್ಷಿ ಎಲ್ಲ ಹಾಕ್ತಾರೆ, ಬಟ್ ನಾವು ಅದನ್ನೆಲ್ಲ ಹಾಕಲ್ಲ. ಯಾಕೆಂದರೆ ಸ್ವಲ್ಪ ಸ್ಪೈಸಿ ಇರಲಿ ಅಂತ ನಾವು ಅದನ್ನು ಹಾಕದೇ ಮಾಡಿದ್ದೇವೆ. ಈಗ ಒಂದು 10 ನಿಮಿಷಗಳ ಕಾಲ ಬೇಯಲಿ. ನೋಡಿ ಫ್ರೆಂಡ್ಸ್, ಈಗ 10 ಮಿನಿಟ್ ಆಯಿತು. ನೋಡಿ ಆಲ್ಮೋಸ್ಟ್ ಬೇಯ್ದಿದೆ, ಒಳ್ಳೆ ರೀತಿ ಬಂದಿದೆ. ನೋಡಿ ಇದೇ ಗೀ ರೋಸ್ಟ್. ಇದು ಸಹ ನೀವು ಮಾಡಿ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಸೂಪರಾಗಿ ಬರ್ತದೆ. ಈಗ ನಮ್ಮ ಒಗ್ಗರಣೆ ಕೊಡುವ ಆಗ ರೆಡಿ ಮಾಡಿ ಇಟ್ಟದ್ದು ಇದರ ಸಹ ಅದರೊಟ್ಟಿಗೆ ಕಳಿಸುವ. ಸರಿಯಾಗಿ ಸೂಪರಾಗಿ ಸ್ಮೆಲ್ ಬರ್ತಾ ಉಂಟು, ಟೇಸ್ಟಿ. ಬಾಯಲ್ಲಿ ನೀರು ಸಹ ಬರ್ತಾ ಉಂಟು ಟೇಸ್ಟ್ ಮಾಡಲಿಕ್ಕೆ. ಈಗ ಅಕ್ಕಿ ರೊಟ್ಟಿಯೊಟ್ಟಿಗೆ ನಮ್ಮ ಗೀ ರೋಸ್ಟ್ ಹಾಕೊಳ್ಳುವ. ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಒಂದು ಸಲ ತಿಂದರೆ ನೀವು ಬಿಡಲ್ಲ, ಅಷ್ಟು ಒಳ್ಳೆಯದಾಗಿದೆ, ಅಷ್ಟು ಟೇಸ್ಟಿ ಆಗಿದೆ ಫ್ರೆಂಡ್ಸ್. ನೀವು ಸಹ ಮಾಡಲಿಕ್ಕೆ ಮರಿಬೇಡಿ. ಅದೇ ರೀತಿ ಈ ವಿಡಿಯೋವನ್ನು ತುಂಬ ಜನರಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋಕ್ಕೆ. ಓಕೆ, ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.